ರಸ್ತೆ ಸುರಕ್ಷತಾ ಮಾಸಿಕ ಸಪ್ತಾಹದ ಅಂಗವಾಗಿ ಬೆಂಗಳೂರು ಮೂಲದ ರ್ಯಾಪಿಡ್ ಬೈಕ್ ಬೆಂಗಳೂರಿನಲ್ಲಿ ಅಧಿಕೃತವಾಗಿ ತಮ್ಮ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ವತಿಯಿಂದ ಬೈಕ್ ಸವಾರರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು. ಕಂಪನಿಯು ಹಲವು ವರ್ಷಗಳ ಹಳೆಯದಾದ 4 ಚಕ್ರದ ಟ್ಯಾಕ್ಸಿ ಪದ್ಧತಿಗೆ ತಿಲಾಂಜಲಿ ಹಾಕಿ ಅದನ್ನು ಬೈಕ್ಗಳಿಗೆ ಬದಲಾಯಿಸಿದಂತಾಗಿದೆ. ರ್ಯಾಪಿಡೋದ ಸೇವೆಗಳು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಸ್ತಾರವಾಗಿ ಲಭ್ಯವಾಗುತ್ತಿವೆ ಮತ್ತು ಜನಮನ್ನಣೆಯನ್ನ ಗಳಿಸಿವೆ. ಈ ಹಿನ್ನೆಲೆಯಲ್ಲಿ ಕಂಪನಿಯು ತನ್ನ ಸೇವೆಯನ್ನ ಕ್ರಮೇಣವಾಗಿ ದೇಶದಾದ್ಯಂತ ವಿಸ್ತರಿಸಲು ಯೋಜನೆಗಳನ್ನು ರೂಪಿಸಿದೆ. ಈ ಬೈಕ್ ಸೇವೆಯನ್ನ ಹೆಲ್ಮೆಟ್ಗಳನ್ನು ನೀಡುವ ಮೂಲಕ ಆರಂಭಿಸಿದೆ. ಹಣಕಾಸು ಉಳಿತಾಯ, ಸಮರ್ಪಕ ವೆಚ್ಚ ನಿರ್ವಹಣೆ, ಇಂಧನ ಕ್ಷಮತೆ ಮತ್ತು ಸಮಯ ಉಳಿತಾಯದ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸುವುದು ರ್ಯಾಪಿಡೋದ ಮೂಲ ಉದ್ದೇಶವಾಗಿದೆ. ಕಾರ್ಯಕ್ರಮಕ್ಕೆ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಚಾಲನೆ ನೀಡಿದ್ರು. ಮಂಗಳೂರಿನ ಕ್ಲಾಕ್ ಟವರ್ನಲ್ಲಿ 500ಕ್ಕೂ ಅಧಿಕ ಹೆಲ್ಮೆಟ್ ಅನ್ನು ಇದೇ ವೇಳೆ ವಿತರಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಹೆಲ್ಮೆಟ್ ಧರಿಸದೆ ಬೈಕ್ ಚಲಾವಣೆ ಮಾಡುವುದು ಅಪರಾಧ. ನಮ್ಮ ಜೀವದ ಜವಾಬ್ದಾರಿಯನ್ನ ನಾವೇ ನೋಡಿಕೊಳ್ಳಬೇಕು ಎಂದರು. ನಿಮ್ಮ ಜೀವದ ಜವಾಬ್ದಾರಿ ನಿಮಗಿದೆ, ನಮಗೆ ಕೂಡ ಇದೆ. ಆ ರೀತಿಯಲ್ಲಿ ನೀವು ಓವರ್ ಸ್ಪೀಡ್ ಆಗಿ ಹೋಗಬಾರ್ದು. ನಿಮ್ಮ ತಲೆಗೆ ಹೆಲ್ಮೆಟ್ ಸರಿಯಾಗಿ ಇಲ್ಲದಿದ್ದಲ್ಲಿ ತಲೆಗೆ ಗಾಯಗಳಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಅನಾಹುತ ಆಗ್ತದೆ ಅಂತೇಳುವಂಥದ್ದು ಅರಿತುಕೊಂಡು ಮಂಗಳೂರಿನಲ್ಲಿ ಅತ್ಯಧಿಕ ಆಕ್ಸಿಡೆಂಟ್ ಆಗುವಂಥದ್ದು ಹೆಲ್ಮೆಟ್ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲರೂ ನೋಡ್ತಾ ಇರುವಂಥದ್ದು. ಹಾಗಾಗಿ ಈ ಕೆಲಸವನ್ನು ರೋಡ್ ಸೇಫ್ಟಿ ಮಂತ್ರಿನಂದು ಮತ್ತು ನೋ ಓವರ್ನ್ ಆನ್ ವೆಡ್ನೆಸ್ಡೇಸ್ ಅಂತೇಳುವಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು. ಕಾರ್ಯಕ್ರಮದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯ ಅಸಿಸ್ಟೆಂಟ್ ಮ್ಯಾನೇಜರ್ ಆಶೀಶ್ ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.